ವಾಪಿನಟ್ಟ ಇಂಕ್ಲಿಗೆ ತುಳು ಚಿತ್ರರಂಗ ಮಸ್ತ್ ತೊಂದರೆ ಉಂಟು. ಕರಾವಳಿಯ ಚಿತ್ರ ಜಗತ್ತಿನಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರೋ ಚಿತ್ರಮಂದಿರಗಳಲ್ಲಿ ಜ್ಯೋತಿ ಟಾಕೀಸ್ ಅಗ್ರಪಂಕ್ತಿಯಲ್ಲಿ ನಿಲ್ಲುತ್ತೆ. ಕರೋನಾ ಲಾಕ್ಡೌನ್ನಿಂದಾಗಿ ಚಿತ್ರಮಂದಿರಗಳೆಲ್ಲ ಬಂದಾದಾಗ ಜ್ಯೋತಿಗೂ ಬೀಗ ಬಿದ್ದಿತ್ತು. ಹಾಗೆ ಸೆಪ್ಟೆಂಬರ್ 15 ಬಳಿಕ ನ್ಯಾಯಾಲಯದ ರೂಪುರೇಷೆಯಂತೆ ಚಿತ್ರಮಂದಿರ ತೆರೆಯೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಆದರೆ ಜ್ಯೋತಿ ಮಾತ್ರ ಪ್ರದರ್ಶನ ಆರಂಭಿಸಲೇ ಇಲ್ಲ. ಹೊಸ ವರ್ಷದಲ್ಲಿ ಜ್ಯೋತಿ ರಿಓಪನ್ ಆಗುತ್ತೆ ಎನ್ನೋ ಮಾತುಗಳು ಕರಾವಳಿಯಾದ್ಯಂತ ಕೇಳಿಬರ್ತಿತ್ತು. ಆದರೆ ಇದೀಗ ಜ್ಯೋತಿ ತನ್ನ ಪ್ರದರ್ಶನಕ್ಕೆ ಪೂರ್ಣ ವಿರಾಮ ಹಾಕಿದೆ. ಹೀಗಾಗಿ ಇದು ಕೋಸ್ಟಲ್ ವುಡ್ಗೆ ಬರಸಿಡಿಲು ಬಡಿದಂತಾಗಿದೆ. ಹೌದು, ತುಳು ಚಿತ್ರರಂಗ ಅಂದರೆ ಜ್ಯೋತಿ, ಜ್ಯೋತಿ ಅಂದರೆ ತುಳು ಚಿತ್ರರಂಗ ಅನ್ನುವ ಮಟ್ಟಕ್ಕೆ ಇಡೀ ಇಂಡಸ್ಟ್ರಿಯನ್ನೇ ಜ್ಯೋತಿ ಆವರಿಸಿತ್ತು. ತುಳು ಸಿನಿಮಾ ರಿಲೀಸ್ ಅಂದರೆ ಅದು ಜ್ಯೋತಿ ಟಾಕೀಸೇ ಆಗಬೇಕಿತ್ತು. ಜ್ಯೋತಿಯಲ್ಲಿ ಬೇರೆ ಯಾವುದಾದ್ರೂ ತುಳು ಸಿನಿಮಾ ಪ್ರದರ್ಶನ ಕಾಣ್ತಿದ್ರೆ ಮುಂದಿನ ಆಪ್ಷನ್ ಸುಚಿತ್ರ, ಆ ಬಳಿಕ ಸೆಂಟ್ರಲ್. ಎತ್ತಂಗಡಿಯಾದ ಚಿತ್ರಗಳ ಯಶಸ್ವಿ ಪ್ರದರ್ಶನಕ್ಕೆ ಪ್ರಭಾತ್ ಮೀಸಲಾಗಿತ್ತು. ಆದರೆ ಇದೀಗ ಜ್ಯೋತಿ ಕಣ್ಮುಚ್ಚುತ್ತಿದ್ದು ಕೋಸ್ಟಲ್ ವುಡ್ ಅನ್ನು ಕಂಗಾಲಾಗುವಂತೆ ಮಾಡಿದೆ. ಜ್ಯೋತಿ ಚಿತ್ರಮಂದಿರ ಇನ್ನು ನೆನಪು ಮಾತ್ರ ಅಂದು ಅಕೇಂದು ಅವನ್ ಓದುದು ಇಂಕ ಬಾರಿ ಬೇಜಾರನು ದಾಪಂಡ ಒಂಜಿ ತುಳು ಚಿತ್ರರಂಗಗೂ ಒಂಜಿ ಮಲ್ಲ ಆಧಾರ ಸಂಬಂಧಿತ್ತಿನ ಒಂಜೇ ಥಿಯೇಟ್ರ್. ಹಾಗಾದರೆ ಉಳಿದ 3 ಚಿತ್ರಮಂದಿರಗಳು ಇದೆಯಲ್ಲ ಅಂತ ನೀವು ಕೇಳ್ಬೋದು. ಆದರೆ ಸುಚಿತ್ರ ಮತ್ತು ಪ್ರಭಾತ್ ಮೇಲ್ದರ್ಜೆಗೆ ಏರಿದ್ದು ಅಲ್ಲಿ ತುಳು ಚಿತ್ರಗಳಿಗೆ ನೋ ಎಂಟ್ರಿ. ಹೀಗಾಗಿ ತುಳು ಚಿತ್ರಗಳಿಗಿದ್ದ 2 ಮೇನ್ ಥಿಯೇಟರ್ ಪರಭಾಷಾ ಪಾಲಾಗಿದೆ. ಅವೆರಡನ್ನು ಬಿಟ್ಟಾಕಿ ಸೆಂಟ್ರಲ್ ಇದೆಯಲ್ಲ ಅಂತ ನೀವು ಕೇಳಿದರೆ ಅದು ಈಗಾಗಲೇ ಧರೆಗುರುಳುತ್ತಿದೆ. ಹಾಗಾದರೆ ತುಳು ಚಿತ್ರಗಳ ಮುಂದಿನ ಪರಿಸ್ಥಿತಿ ಏನು ಅಂತ ಕೇಳಿದರೆ ಬರೀ ಪ್ರಶ್ನಾರ್ಥಕ. ಆದರೂ ಒಂದು ಆಪ್ಷನ್ ಇದೆ, ಅದೇ ರಾಮಕಾಂತಿ. ಇಲ್ಲಿ ತೆರೆ ಕಂಡ ಬೆರಳೆಣಿಕೆಯ ಚಿತ್ರಗಳು ಯಾವುದು ಕೂಡ ಯಶಸ್ಸು ಕಂಡಿಲ್ಲ. ಅದು ಯಾಕೆ? ಅದಕ್ಕೆ ಕಾರಣವೇನು? ಈ ಬಗ್ಗೆ ನಿರ್ದೇಶಕ ವೈಭವ್ ಪ್ರಶಾಂತ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ. ರಾಮಕಾಂತಿ ಉಂಡು, ಸೆಂಟ್ರಲ್ ಇತ್ತು, ಸೆಂಟ್ರಲ್ ಕ್ಲೋಸ್ ಆಂಡು ರಾಮಕಾಂತಿ ಉಂಡು. ಬಟ್ ಅಡೆ ಉಲಯ ಫ್ಯಾಮ್ ಅಲ್ದು ದುಂಪಿರತ್ತು ಒಂದಿಲ್ಲರು ಆಂಡಲ ನಮ್ಮ ಕೆಲವರು ನಮ್ಮ ಇಂಡಸ್ಟ್ರಿ ಲೈಟ್ ತೂಕ ಐಟ್ಲ ರಿಲೀಸ್ ಮಾಡ್ಬೇಕು ಅಂದ ಪ್ರಯತ್ನ ಬತ್ತೇರು. ಆಂಡಲ ಅವು ಜ್ಯೋತಿದಾತ ನಂಗೆ ಅವಳು ಸೆಟ್ ಆಗೊಂದಿಜ್ಜಂಡು ಬೊಕ್ಕ ಬಾಕಿದ ಪೂರ ಉಂಡು ಅವು ತುಳುಕುಂದು ಓಲು ತಿಕ್ಕೊಂದಿಜ್ಜೆ ಎಂಕ್ಲೆಗು ಅಂಚದು ಈ ಜ್ಯೋತಿ ಚಿತ್ರಮಂದಿರ ಪೋಪುನ ನನಗೆ ಮಸ್ತ್ ಬೇಜಾರಾಪುನು. ಅಷ್ಟಕ್ಕೂ ತುಳು ಚಿತ್ರಗಳು ಅಂದರೆ ನಿರ್ಮಾಪಕರ ಮೊದಲ ಆಯ್ಕೆ ಜ್ಯೋತಿ ಟಾಕೀಸ್ ಯಾಕೆ ಅನ್ನೋ ಪ್ರಶ್ನೆ ಸಹಜ. ಜ್ಯೋತಿ ಮಂಗಳೂರಿನ ಹೃದಯ ಭಾಗದಲ್ಲಿದ್ದು ಎಲ್ಲ ಕಡೆಗಳಿಗೆ ಹೋಗೋದಕ್ಕೆ ಇದೇ ಜಂಕ್ಷನ್. ಹೀಗಾಗಿ ರಾತ್ರಿಯ ಪ್ರದರ್ಶನಕ್ಕೂ ಇಲ್ಲಿಗೆ ಪ್ರೇಕ್ಷಕರು ಬರ್ತಿದ್ರು. ಹಾಗೆ ಈ ಪ್ರದೇಶಕ್ಕೆ ಈ ಚಿತ್ರಮಂದಿರದಿಂದಾಗಿ ಜ್ಯೋತಿ ಎಂದೇ ಹೆಸರು. ಜ್ಯೋತಿ ಪ್ರೇಕ್ಷಕರಿಗೆ ನೆಚ್ಚಿನ ಚಿತ್ರಮಂದಿರ ಏಕೆ? ಇಲ್ಲಿನ ಆಡಳಿತ ವೃಂದ ತುಳು ಚಿತ್ರರಂಗಕ್ಕೆ ಹೇಗೆ ಬೆಂಬಲ ನೀಡ್ತಿತ್ತು? ಹೀಗೆ ಒಂದಿಷ್ಟು ಅನುಭವಗಳ ಬಗ್ಗೆ ದಗಲ್ಬಾಜಿ ಚಿತ್ರದ ನಿರ್ದೇಶಕ ವೈಭವ್ ಪ್ರಶಾಂತ್ ಹೇಳ್ಕೊಂಡಿದ್ದಾರೆ. ಕುಡ್ಲದ ಮಾತಾಗಡೆ ವಾವೂರದ್ದು ಬತ್ತ ಬಿಸಿ ರೋಡ್ ಬೆದ್ರ ರೋಡ್ ಇಂಚೆದು ಉಡುಪಿ ಮಾತಾಡಿ ಬತ್ತಿನಕ್ಲೆಗ್ ಕುಡ್ಲಡ್ ಬತ್ತಂಡ ಪಿಕ್ಚರ್ ತಯಾರಿ ಕೊಂಚ ಮಸ್ತ್ ಅನುಕೂಲವಾಯಿನಂಚಿನ ಚಿತ್ರಮಂದಿರ ಜ್ಯೋತಿ ಚಿತ್ರಮಂದಿರ ನಮ್ಮಂಡ ಏತೆ ಪೊರ್ತಂಡಲ್ಲರಿಗೆ ಪೋಪಿನ ಬಸ್ದ ಕನ್ವೀನಿಯಂಟ್ ಮಾತಾ ಕಡೆಕ್ಲ ಪೋಯರೆಗ ಮೇಯ್ನ್ ಸೆಂಟರ್ ಆದಿತ್ತು. ಬೊಕ ಅವಳು ತುಳು ಅತ್ತಂದ ಕನ್ನಡ ಪಿಕ್ಚರ್ಲ 100 days ಆತುಂಡು 50 days ಆತುಂಡು ಒಂಜಿ ಫ್ಯಾಮಿಲಿ ಬತ್ತು ಕುಲ್ಲು ತುಯರಿಗೆ ಒಂಜಿ ಎಡ್ಡೆ ಒಂಜಿ ಥಿಯೇಟರ್ ಆದಿತ್ತು ಜ್ಯೋತಿ. ಯಾನು ಫಸ್ಟ್ ಉರಿಯೋದರ ಹೆಸಲ್ಡ್ ವರ್ಕ್ ಮಾಡ್ಲಾಗಲ್ಲ ಆ ಸಿನಿಮಾಲ ಇಟ್ಟು 10 ಜನ ಬರ್ತದ ಆ ಕ್ರೌಡ್ ಪುರತೊಂದು ಎಂಕ್ಲಿಗೆ ಮಸ್ತ್ ಖುಷಿ ಆದಿತ್ತು. ಬೊಕ್ಕ ಎಂಕ್ಲನೆ ದಗಲ್ಬಾಜಿಲು ಸಿನಿಮಾಲ ಫಸ್ಟ್ ರೆಡ್ ವಾರ್ಡ್ ಜನ ಹೌಸ್ಫುಲ್ ಬತ್ತಿತ್ತು. ಫಸ್ಟ್ ಟೈಮ್ ಹೌಸ್ಫುಲ್ ಬೋರ್ಡ್ ಒಂದು ತೂತಿ ನನ್ನ ಲೈಫ್ ಎಂಕ್ ಎನ್ನ ಸಿನಿಮಾಡು ಫಸ್ಟ್ ಟೈಮ್ ಜ್ಯೋತಿ ಚಿತ್ರಮಂದಿರ ಆ ಥಿಯೇಟರ್ ಅಂಚೆ ಉಂಡು ಫ್ಯಾಮಿಲಿ ಬಂದರೆ ಪಾರ್ಕಿಂಗ್ ಅವಡು ಮಾತಾ ವ್ಯವಸ್ಥೆ ಲೆಡ್ ಉಂಡು ಅಂಚೆನೆ ಅಲ್ತ ಮ್ಯಾನೇಜ್ಮೆಂಟ್ ಲೆಡ್ ಉಂಡು ಅಲ್ತ ರವಿ ಸರ್ ಅವಡು ಪ್ರಶಾಂತ್ ಸರ್ ಅವಡು ಕಲ್ತ ಟೀಮ್ ಇಡೀ ಟೆಕ್ನಿಷಿಯನ್ಸ್ ಮಾತೆಲ್ಲ ಒಂದು ಎಡ್ಡೆ ರೀತಿದು ಮಾತಾ ವ್ಯವಸ್ಥೆ ಒಂದು ಅನುಕೂಲ ಮಲ್ತು ಕೊರ್ಪೇರು. ಅಂಚದ ಆ ಥಿಯೇಟ್ರ್ ಕ್ಲೋಸ್ ಆಪುಂಡು ಪನ್ನಕ ಒಂಜಿ ಬೇಜಾರಾಪುಂಡು ಯಾಕಂದ್ರೆ ನಂಗೆ ತುಳು ಚಿತ್ರರಂಗತ್ತಿನ ಒಂಜೇ ಸೆಂಟರ್. ಒಂದು ಮಾಹಿತಿಯ ಪ್ರಕಾರ ಮುಂಬೈ ಮೂಲದ ಬಿಲ್ಡರ್ ಜೊತೆ ವಾಣಿಜ್ಯ ಸಂಕೀರ್ಣ ಮಾಡಲು ಒಪ್ಪಂದವನ್ನು ಮಾಡಲಾಗಿದೆ. ಈ ಒಪ್ಪಂದವನ್ನು ಹಲವು ವರ್ಷಗಳ ಹಿಂದೆಯೇ ಮಾಡಲಾಗಿತ್ತು. ಆದರೆ ತಾಂತ್ರಿಕ ಕಾರಣದಿಂದ ಕಾರ್ಯರೂಪಕ್ಕೆ ಬಂದಿರಲಿಲ್ಲ.
ಇದೀಗ ಕೋವಿಡ್ನಿಂದಾಗಿ ಚಿತ್ರಮಂದಿರಕ್ಕೆ ಬೀಗ ಹಾಕಿದ್ದು ಇನ್ಮುಂದೆ ಇದು ಯಾವತ್ತೂ ತೆರೆಯಲ್ಲ ಎಂದು ಹೇಳಲಾಗ್ತಿದೆ. ಹಾಗೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ವಾಣಿಜ್ಯ ಸಂಕೀರ್ಣದ ಕೆಲಸ ಆರಂಭವಾಗಲಿದೆ. ಇನ್ನು ಈ ಸಂಕೀರ್ಣದಲ್ಲಿ ಮಲ್ಟಿಪ್ಲೆಕ್ಸ್ ಕೂಡ ಇರಲಿದೆಯಂತೆ. ಅವೇ ಜಾಗಡಿತ್ತೆ ಮಲ್ಟಿಪ್ಲೆಕ್ಸ್ ಮಲ್ಪೊಡುಂದುಲ್ಲೆರ್ ಮಲ್ತುಂಡ ಎಂಕ್ಲೆ ಮಸ್ತ್ ಎಡ್ಡೆ ದಾಪಂಡ ಒಂಜಿ ಥಿಯೇಟರ್ ಒಂಜಿ ಸ್ಕ್ರೀನ್ ಇತ್ತಿನವಳು ನನ್ನ 2-3-4 ಸ್ಕ್ರೀನ್ ಬತ್ತುಂಡ ಬೊಕ್ಕಲ ಎಡ್ಡೆ ಎಂಕ್ಲೆಗ್ ಅಂಡ ಸಿಂಗಲ್ ಸ್ಕ್ರೀನ್ ತುಪ್ಪಿನ ಫೀಲ್ ತಿಕ್ಕುಜಿ ಮಲ್ಲೆಜಿ ಅಂಡ ಅವೇ ಜಾಗಡ್ ನನೊಂಜಿ 4 ಸ್ಕ್ರೀನ್ ಬರ್ಪುಂಡಾಗ ಅವರ ಖುಷಿತ ವಿಷಯನೇ. ಅವು ಆಪಿನಟ್ಟೆ ಎಂಕ್ಲೆಗ್ ತುಳು ಚಿತ್ರರಂಗ ಮಸ್ತ್ ತೊಂದರೆ ಉಂಟು ದಾಪಂಡ ಥಿಯೇಟರ್ ಇಜ್ಜಂದ್ರೆ ಜನಕ್ಲೆಂಚ ಮಲ್ಟಿಪ್ಲೆಕ್ಸ್ ಬರ್ಪೇರು ಅಂಡ ಒಂಜಿ ಸಿಂಗಲ್ ಸ್ಕ್ರೀನ್ ಒಂಜಿ ಇತ್ತುಂಡ ನಂಗೆ ಒಂಜಿ ಸಿನಿಮಾ 5 50 ದಿನಗೆ 100 ಡೇಸಿಗೆ ಎಂದು ಒಂಜಿ ಪುದರ್ಲ ತಿಕ್ಕೊಂಡು ಎಂಕ್ಲೆಗ್ ಅಂಚಾದು ದುಃಖ ದೇವರೆಡೆ ಟಾಯ್ನತ್ ಬೇಗವು ಮಲ್ಟಿಪ್ಲೆಕ್ಸ್ ಆವೋಡೊಂದು ಯಾನಿಕೇನು. ನಮಸ್ತೆ ಮಾತಾಡಲು 70 ವರ್ಷಗಳ ಇತಿಹಾಸವುಳ್ಳ ಜ್ಯೋತಿಯಲ್ಲಿ ಅದೆಷ್ಟೋ ಚಿತ್ರಗಳು ತೆರೆ ಕಂಡಿದೆ. ಈ ಪೈಕಿ ತುಳು ಚಿತ್ರಗಳ ಬಗ್ಗೆ ನೋಡೋದಾದರೆ ಒರಿಯೊರ್ದರಿಯ ಸಲ್, ಬಂಗಾರದ ಕುರಾಲ್, ಸೂಂಬೆ, ಚಾಲಿಪೋಲಿಲು, ಅಪ್ಪೆ ಟೀಚರ್, ಗಿರಿಗೀಟ್ ಹೀಗೆ ಅದೆಷ್ಟೋ ಸೂಪರ್ ಡೂಪರ್ ಹಿಟ್ ತುಳು ಚಿತ್ರಗಳು ಇಲ್ಲೇ ಶತಕ ಬಾರಿಸಿ ಮುನ್ನುಗ್ಗಿದೆ. ಹಾಗೆ ಕನ್ನಡ ಚಿತ್ರಗಳು ಕೂಡ 50, 100, 150 ದಿನಗಳ ಪ್ರದರ್ಶನವನ್ನು ಕಂಡಿದೆ. ಇನ್ನು ಈ ಚಿತ್ರಮಂದಿರ ಯಾವಾಗ ಏಕಾಗಿ ಆರಂಭವಾಯಿತು, ಮೊದಲ ಚಿತ್ರ ಯಾವುದು, ಯಾರೆಲ್ಲ ನಟರು ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ, ಕನ್ನಡ ಚಿತ್ರರಂಗದ ಜೊತೆ ಜ್ಯೋತಿ ಟಾಕೀಸ್ನ ಒಡನಾಟ ಹೇಗಿತ್ತು, ಹೀಗೆ 10 ಹಲವು ವಿಚಾರವಾಗಿ A to Z ಇಂಚಿಂಚು ಮಾಹಿತಿಯನ್ನು ಕೊಡ್ತೀವಿ. ಅದು ಮುಂದಿನ ಭಾಗದಲ್ಲಿ. ನಮಸ್ಕಾರ. ಆಪಿನಟ್ಟೆ ಎಂಕ್ಲೆಗ್ ತುಳು ಚಿತ್ರರಂಗ ಮಸ್ತ್ ತೊಂದರೆ ಉಂಟು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ ಗಳನ್ನ ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.